ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕಿಚನ್. ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ಮಾಡುವ ಕ್ಯಾಬೇಜ್ ಪಲ್ಯ, ಅದೊಂದು ಡಿಫ್ರೆಂಟಾಗಿ ಪರ್ಪಲ್ ಕಲರ್ ಕ್ಯಾಬೇಜ್ ಪಲ್ಯ ಮಾಡುವ. ನೋಡಿ, ನಾನು ಅರ್ಧ ಭಾಗ ಅರ್ಧ ಮಾಡಿದ್ದೇನೆ. ಕ್ಯಾಬೇಜ್ ಅರ್ಧ ಭಾಗ, ನೀರುಳ್ಳಿ 2, ಒಂದು ಟೊಮೆಟೊ, ಮತ್ತು ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ, ಮತ್ತು ತೆಂಗಿನಕಾಯಿ, ಮತ್ತು 3 ಮೆಣಸು, ಮತ್ತು ಇದು ಕ್ಯಾಬೇಜ್ ಕಟ್ ಮಾಡುವ. ಇದನ್ನು ಈಗ ಕಟ್ ಮಾಡುವ. ಕ್ಯಾಬೇಜ್ ತುಂಬ ಒಳ್ಳೆ ಕಲರ್ಫುಲ್ಲಾಗಿದೆ. ಸಣ್ಣ ಸಣ್ಣದಾಗಿ ಕಟ್ ಮಾಡುವ. ಈಗ ಒಂದು ಪಾತ್ರೆ ಇಡುವ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ ಒಗ್ಗರಣೆಗೆ. ಈಗ ಸಾಸಿವೆ ಹಾಕುವ. ಈಗ ಕರಿಬೇವು ಹಾಕುವ. ಈಗ ಬೆಳ್ಳುಳ್ಳಿ ಹಾಕುವ. ಈಗ ಮೆಣಸು ಹಾಕುವ, ಕಾಯಿ ಮೆಣಸು. ಈಗ ನೀರುಳ್ಳಿ ಹಾಕುವ. ನೀರುಳ್ಳಿ ಕ್ಯಾಬೇಜ್ ಒಂದೇ ಹಾಕೊಂಡು ಕಲರ್ ನೋಡಲಿಕ್ಕೆ. ಕ್ಯಾಬೇಜ್ ಒಳ್ಳೆ ಆಗ್ತದೆ, ಪರ್ಪಲ್ ಕಲರ್. ಚೆನ್ನಾಗಿ ಹಸಿ ಆಗೋ ತನಕ ಫ್ರೈ ಮಾಡುವ. ಈಗ ಟೊಮೆಟೊ ಹಾಕುವ. ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಕ್ಯಾಬೇಜ್ ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕು. ಸ್ವಲ್ಪ ಹಾಕಿದೆ, ಬೇಕಾದ್ರೆ ಹಾಕ್ಬೋದು, ಎಷ್ಟು ಬೇಕಾದ್ರೆ. ಕಾಲು ಲೋಟ ನೀರು ಹಾಕುವ. ಕಾಲು ಲೋಟ ನೀರು ಹಾಕಿ ಮಿಕ್ಸ್ ಮಾಡುವ ಚೆನ್ನಾಗಿ. ಈಗ ಮುಚ್ಚಳ ಮುಚ್ಚುವ, 5 ನಿಮಿಷ ಬೇಯಲಿದ್ದು. ಈಗ ಮುಚ್ಚಳ ತೆಗೆಯುವ. ಎಲ್ಲ ಬೆಂದಿದೆ. ಕಡೆಯದಾಗಿ ಕಾಯಿ ತುರಿ ಹಾಕು. ಸ್ವಲ್ಪ ಕಾಯಿ ತುರಿ, ಒಂದು 1/4 ಕಪ್ಪು. ಯಾಕೆಂದರೆ ನಾನು ಅರ್ಧ ಭಾಗ ಹಾಕಿದ್ದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ. ಇದಾಗಿದೆ. ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚು. ಓಕೆ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಿರ್ತದೆ ಇದು. ಇದು ಗಂಜಿ ಊಟಕ್ಕೆ ತುಂಬ ಒಳ್ಳೆ ಆಗ್ತದೆ ಇದು, ಈ ಪಲ್ಯ. ನಾನು ಫಸ್ಟ್ ಟೈಮ್ ಮಾಡ್ತಿದ್ದು. ಒಂದು ಸಲ ಟ್ರೈ ಮಾಡಿ ನೋಡಿ. ಮಾರ್ಕೆಟಲ್ಲಿ ಸಿಕ್ಕುದು ಕಡಿಮೆ, ಇದು ಸಿಕ್ಕಿದ್ರೆ ಅಂತ ಪಲ್ಯ ಮಾಡಿ. ಇದು ಜೀವಕ್ಕೆ ತುಂಬ ಒಳ್ಳೆ ಅಂಥದ್ದು ಈ ಪಲ್ಯ. ಪರ್ಪಲ್ ಕಲರ್ ಎಲ್ಲ ಅದು ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.